ಹೊಸ ವರ್ಷಕ್ಕೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ ಅವರು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ಬಂಪರ್ ಕೊಡುಗೆಯು ಭರವಸೆ ನೀಡಿದ್ದಾರೆ. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಮುಂಬರುವ ದಿನಗಳಲ್ಲಿ ತುಮಕೂರು ಸಿದ್ಧಾರ್ಥ ಮಹಾವೈದ್ಯಕೀಯ ಆಸ್ಪತ್ರೆಯಿಂದ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊರಟಗೆರೆ ಪಟ್ಟಣ ಸೇರಿದಂತೆ 6 ಹೋಬಳಿ ಕೇಂದ್ರಗಳಿಗೆ ಉಚಿತ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಕಾರ್ಯದರ್ಶಿ ಬಿಎಸ್ ದಿನೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನ ಸಿದ್ಧಾರ್ಥ ಆಸ್ಪತ್ರೆಗೆ ಹೋಗೋದಕ್ಕೆ ನೂತನ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ. ಅಲ್ಲಿ ಎಲ್ಲ ಹೋಬಳಿಗಳನ್ನು ಟಚ್ ಮಾಡಿಕೊಂಡು ಪ್ರತಿನಿತ್ಯ ಪೇಷಂಟ್ಸನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಮಾಡೋದು. ಅಂದರೆ ಪುರವಾರದಿಂದ ಪ್ರಾರಂಭ ಮಾಡಿ, ಅಂದರೆ ಇನ್ನೂ ರೂಟ್ ನಾವಿನ್ನೂ ಸರಿಯಾಗಿ ಡಿಸೈಡ್ ಮಾಡಿಲ್ಲ ಯಾವ ಕಡೆಯಿಂದ ಅಂತ. ಸೊ ಅಲ್ಲಿಂದ ಪ್ರಾರಂಭ ಮಾಡಿ ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಸ್ನ ಟಚ್ ಮಾಡೋದು. 11 ಗಂಟೆ ಅಷ್ಟೊತ್ತಿಗೆ ಆಸ್ಪತ್ರೆ ತಲುಪಬೇಕು ಆ ಬಸ್ಸು. ಅಲ್ಲಿ ಹೋದ್ಮೇಲೆ ಅಲ್ಲಿ ಅವರು ಯಾರ್ಯಾರಿಗೆ ಏನೇನಾಗಬೇಕು ಅದೆಲ್ಲ ರಕ್ತ ಪರೀಕ್ಷೆ ಮಾಡ್ಬೋದು, ಅಥವಾ ಎಕ್ಸ್ರೇ ಮಾಡ್ಬೋದು, ಅಥವಾ ಅವ್ರಿಗೇನು ಅನಾನುಕೂಲ ಇರುತ್ತೆ ಅದನ್ನು ತೋರಿಸ್ಕೊಂಡು ಡಾಕ್ಟ್ರುಗಳ ಹತ್ರ ಅಕಸ್ಮಾತ್ ಯಾರನ್ನಾದರೂ ಅಡ್ಮಿಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಅವರಲ್ಲೇ ಉಳ್ಕೊಳ್ತಾರೆ. ಮಿಕ್ಕವರನ್ನು ವಾಪಸ್ 3 ಗಂಟೆ ಅಷ್ಟೊತ್ತಿಗೆ ಅದೇ ಬಸ್ಸು ಅದೇ ರೂಟಿನ ಪ್ರಕಾರ ವಾಪಸ್ ಕರ್ಕೊಂಡು ಬಂದು ಬಿಡುತ್ತೆ ಎವ್ರಿ ಡೇ ಅಂತ ಅಂದ್ಕೊಂಡಿದ್ದೀವಿ. ಅನುಕೂಲತೆ ಅನಾನುಕೂಲತೆ ನೋಡಿಕೊಂಡು ಒಂದು ವೇಳೆ ವಾರಕ್ಕೆ 3 ದಿನ ಮಾಡೋದು, ಪ್ರಾರಂಭದಲ್ಲಿ ಒಂದು ವಾರಕ್ಕೆ ಆಲ್ಟರ್ನೇಟಿವ್ ಡೇಸ್ ಥರ ಏನಾದರೂ ಮಾಡಿ ಹೆಚ್ಚು ರೆಸ್ಪಾನ್ಸು ಅಥವಾ ಪೇಷಂಟ್ಸ್ ಹೆಚ್ಚು ಬರೋದು ಮತ್ತೊಂದಾದರೆ ದಿನ ಮಾಡೋದಕ್ಕೆ ಮಾಡ್ಬೋದು. ಅದರಿಂದ ಅದನ್ನು ಹೊಸ ವರ್ಷದಲ್ಲಿ ಪ್ರಾರಂಭ ಮಾಡ್ತೀವಿ. ನನ್ನ ಅಂದಾಜು ಈ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಆಮೇಲೆ ನೋಡೋಣ, ಜಿಲ್ಲೆಗೆಲ್ಲ ಬೇರೆ ಬೇರೆ ತಾಲೂಕುಗಳಿಗೂ ಕೂಡ ಚಿಂತನೆ ಇದೆ. ಬಟ್ ಸದ್ಯಕ್ಕೆ ಅದನ್ನು ನಾನು ಮಾಡೋಕ್ಕೆ